ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋರ್ಸ್. ಅಡುಗೆನ ಏನೋ ಒಂದು ತಿಂಡಿ ಮಾಡಬೇಕು ಅಂತ ಬರೀ ತಿಂಡಿ ಮಾಡಬೇಕು ಅನ್ನೋ ನೆಪ ಇಟ್ಕೊಂಡು ಮಾಡಿದ್ರೆ ಅದು ಬರೀ ಅಡುಗೆ ಆಗಿರುತ್ತೆ. ಆದರೆ ಯಾವಾಗ ಅದನ್ನು ಪ್ಯಾಷನ್ ಇಟ್ಟು ಮಾಡ್ತೀವೋ ಆಗ ಅಲ್ಲೊಂದು ಅದ್ಭುತನೇ ಸೃಷ್ಟಿಯಾಗುತ್ತೆ. ಯಾಕಂದರೆ ಯಾವಾಗ ಪ್ಯಾಷನ್ ಇರುತ್ತೋ ಆಗ ಎಕ್ಸ್ಪೆರಿಮೆಂಟ್ಸ್ ಜಾಸ್ತಿ ಇರುತ್ತೆ. ಪ್ರತಿ ನಿಮಿಷನೂ ನಾವು ಇಂಪ್ರೂವ್ಮೆಂಟ್ಸ್ ಬಗ್ಗೆ ಆಲೋಚನೆ ಮಾಡ್ತೀವಿ ಅಲ್ವಾ. ಅವರನ್ನೇ ಒಂದು ಬೆಸ್ಟ್ ಕುಕ್ ಅಂತ ಹೇಳಕ್ ಸಾಧ್ಯ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ಅತಿಥಿಯಾಗಿ ಅವರು ಬೆಸ್ಟ್ ಕುಕ್, ದಟ್ ಇಸ್ ನನ್ ಅದರ್ ದ್ಯಾನ್ ದಿವ್ಯಾ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೇವೆ. ಚೆನ್ನಾಗಿ ಕಾಣ್ತಾ ಇದೀರಾ ಇವತ್ತು, ಬ್ಯೂಟಿಫುಲ್. ಯಾಕಂದ್ರೆ ಹೆಂಗಸರಿಗೆ ಅದೇ ಅಲ್ವಾ, ಒಂದು ಶೃಂಗಾರ, ಇನ್ನೊಂದು ಅಡಿಗೆ ಮನೆ ಅಲ್ವಾ. ಹಾಗೆ ಸೊ ಅಡಿಗೆ ಮನೆಯಲ್ಲಂತೂ ಫೇಮಸ್ ಅಂಡ್ ಶೃಂಗಾರಕ್ಕೂ ಅಷ್ಟೇ ಬ್ಯೂಟಿಫುಲ್ ಅಂತ ಇದ್ದೀರಾ. ಸೊ ಇವತ್ತು ಏನ್ ಅಡಿಗೆ ಮಾಡ್ತೀರಾ? ಇವತ್ತಂದ್ರೆ ನಾನೊಂದು ಸ್ನಾಕ್ಸ್ ಹೇಳ್ಬೋದು ಅಥವಾ ಬ್ರೇಕ್ಫಾಸ್ಟ್ಗೂ ಯೂಸ್ ಮಾಡ್ಬೋದು. ಯಾಕಂದ್ರೆ ಈಗಿನ ಮಕ್ಕಳಿಗಂತೂ ಅಕ್ಕಿ ಉದ್ದು ತಿಂದು ಬೋರ್ ಆಗಿದೆ. ಅದರಿಂದ ಮಾಡೋ ಐಟಮ್ ಅನ್ನೇ ಸ್ವಲ್ಪ ಬ್ರೆಡ್ ಇಂದ ಚೇಂಜಸ್ ಕೊಡುವ ಅಂತ ಹೇಳಿ ಇದ್ದೆ ನಾನು. ಸೊ ಅಕ್ಕಿ ಯೂಸ್ ಮಾಡ್ಕೊಂಡು ಮಾಡುವ ಐಟಮ್ ಚೇಂಜ್ ಆಗ್ತಾ ಇದೆ. ಹೌದು, ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ನಂಗೂ ಅಷ್ಟೇ, ನಮ್ಮ ಹತ್ರ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಬರೀ ಅಕ್ಕಿ ರೆಸಿಪೀಸ್ ಮಾಡ್ತಾ ಇರ್ತೀರಾ, ಏನಾದ್ರು ಸ್ಪೆಷಲ್ ರೆಸಿಪೀಸ್ ಕೂಡ ಮಾಡಿ ಅಂತ. ಸೊ ಇವತ್ತು ನೀವು ಹೇಳ್ಕೊಡ್ತಾ ಇದ್ದೀರಲ್ಲ, ಬನ್ನಿ ಮಾಡಿ. ಓಕೆ, ಎಸ್ ಮೇಡಮ್. ಸೊ ಈಗ ಫಸ್ಟಿಗೆ ಒಂದು ಬ್ರೆಡ್ ಯೂಸ್ ಮಾಡ್ಕೊಂಡು ರೆಸಿಪಿ. ಹೌದು. ಸೊ ಈ ರೆಸಿಪಿಯ ಹೆಸರು ಬ್ರೆಡ್ ದಹಿ ವಡ. ಬ್ರೆಡ್ ದಹಿ ವಡ. ಸೊ ಸಾಲಿಡ್ ರೆಸಿಪಿ, ಹಾಗಾದ್ರೆ ಸಾಲಿಡ್ ಬ್ರೇಕ್ಫಾಸ್ಟ್ ರೆಸಿಪಿ ಸ್ಟಾರ್ಟ್ ಮಾಡೋಣ. ಹೌದು, ಈಗ ನೋಡಿ, ನಾನು ಮೇನ್ ಬ್ರೆಡ್ ತಗೊಳ್ತಾ ಇದ್ದೇನೆ. ನಾವು ವಡ ಮಾಡುವಾಗ ಉದ್ದನ್ನು ರಾತ್ರಿ ನೆನೆಸ್ಬೇಕು, ಅದನ್ನು ಗ್ರೈಂಡ್ ಮಾಡಬೇಕು, ತುಂಬಾ ಕೆಲಸ ಜಾಸ್ತಿ. ಇದು ಹಾಗೇನಿಲ್ಲ, ಸಡನ್ಲಿ ನಾವು ಮಾಡ್ಕೊಳ್ಬಹುದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತದೆ. ಮತ್ತೆ ಇನ್ ಗೆಸ್ಟ್ ಎಲ್ಲ ಬರುವಾಗ ಅರ್ಜೆಂಟ್ ಅಲ್ಲಿ ಅವ್ರ ಹತ್ರ ಮಾತಾಡ್ತಾನೆ ನಮ್ ಕೆಲಸ ಇಲ್ಲಿ ಮಾಡ್ಕೊಳ್ಬಹುದು. ಹೌದು, ಏನಿಲ್ಲ. ಮತ್ತೆ ಇದಕ್ಕೆ ನಾವು ಉಪಯೋಗಿಸುವ ಎಲ್ಲ ಇಂಗ್ರೀಡಿಯೆಂಟ್ಸ್ ಮನೇಲಿ ಇರುವಂತದ್ದೇ, ಏನ್ ಅಂಗಡಿಗೆ ಹೋಗ್ಬೇಕು ತರ್ಬೇಕು ಅಂತದ್ದು ಏನಿಲ್ಲ. ನಮ್ಮ ಡೈಲಿ ಯೂಸ್ ಅಂತ ಸಾಮಾನುಗಳೇ ನಾನು ಯೂಸ್ ಮಾಡ್ತಾ ಇದ್ದೇನೆ. ಹೌದು, ಸ್ಪಾಟ್ ಅಲ್ಲಿ ಪ್ಲಾನ್ ಮಾಡಿ. ಈಗ ಇದನ್ನೊಂಚೂರು ಪೌಡರ್ ಮಾಡ್ಕೊಳ್ಳೋದು, ಮಿಕ್ಸಿಗೆ ಹಾಕಿ. ಸಾಕಾಗುತ್ತೆ ಇದು ಜಾರ್? ಸಾಕು. ಯಾಕಂದ್ರೆ ಇದು ಡ್ರೈ ಪೌಡರ್ ಮಾಡೋದಲ್ಲ ನಾವು. ಸೊ ಪೌಡರ್ ಫಾರ್ಮೆಟ್ ಕನ್ವರ್ಟ್ ಆಗುವಾಗ ಇನ್ನು ಕಮ್ಮಿನೇ ಆಗ್ತದೆ. ಹೌದು, ಅಂದ್ರೆ ತುಂಬಾ ಪೌಡರು ಬೇಡ, ಸ್ವಲ್ಪ ನಮ್ಮ ರವೆ ತರ ನಾವು ಪೌಡರ್ ಮಾಡ್ಕೊಂಡ್ರೆ ಆಯ್ತು. ಮಿಕ್ಸಿಲಿ ಮಾಡ್ಕೊಳ್ಳುವ. ಸೊ ಫೈನ್ ಪೌಡರ್ ಬೇಡ. ಹೌದು. ಸಾಕು, ಇದಾಗಿದೆ, ಗ್ರೈಂಡ್ ಆಗಿ ಪೌಡರ್ ಆಗಿದೆ. ಈ ಪೌಡರ್ ಎಲ್ಲ ನಾವೀಗ ಆ ಬೌಲಿಗೆ ಹಾಕೊಳ್ಳುವ. ಈ ದಹಿ ವಡ ಇದೆಲ್ಲ ಹೇಳ್ಬೇಕಾದ್ರೆ ಹಿಂದಿನ ದಿವಸ ಪ್ಲಾನ್ ಮಾಡ್ಬೇಕು ಅಂತ ಹೌದು. ಬಟ್ ಈ ರೀತಿ ಬ್ರೆಡ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂದ್ರೆ ಸಡನ್ಲಿ ಮಾಡ್ಬೋದು. ಮತ್ತೊಂದು ಡಿಶ್ ಅಲ್ಲಿ ಒಂದು ಡಿಫ್ರೆನ್ಸ್ ಇರುತ್ತೆ. ಟೇಸ್ಟಿ ಆಕ್ಚುಲಿ ಇರುತ್ತೆ. ಈಗ ನೋಡಿ, ಚೆನ್ನಾಗಿದೆ, ಈಗ ಪೌಡರ್ ತರ ಆಗಿದೆ. ಈಗ ನಾನು ಇದಕ್ಕೆ ಬೇಯಿಸಿದ ಬಟಾಟೆ ಯೂಸ್ ಮಾಡ್ತಾ ಇದ್ದೇನೆ. ಅದಕ್ಕೆ ಹಾಲು ಸ್ಪೂನ್, ಹಾಗೆ ಸ್ವಲ್ಪ
ಕ್ಯಾರೆಟ್. ಕ್ಯಾರೆಟ್ ಕ್ಯಾರೆಟ್ ಹೀಗೆ ಆದ್ರೆ ಅಥವಾ ಇದ್ರದ್ದು ಏನಾದ್ರು ರೆಸಿಪಿ ಮಾಡಿದ್ರೆ ಮಕ್ಕಳು ತಿನ್ನುದಿಲ್ಲ. ಇದ್ರೊಟ್ಟಿಗೆ ಮಿಕ್ಸ್ ಮಾಡಿ ಕೊಡುವಾಗ ಉಂಟಲ್ಲ ಅವರಿಗೆ ಟೇಸ್ಟ್ ಡಿಫರೆನ್ಸ್ ಗೊತ್ತಾಗುದಿಲ್ಲ ತರಕಾರಿ ಹಾಕಿದ್ದಾರೆ. ಕ್ಯಾರೆಟ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ಗೆ. ಹೌದು, ನಮ್ಮ ಕಣ್ಣಿಗೆ ತುಂಬಾ ಒಳ್ಳೇದು. ಹೌದು, ಅಂಡ್ ಆ ರಾ ಕ್ಯಾರೆಟ್ ಹಾಗೆ ತಿಂದ್ರೆ ಇನ್ನೂ ಒಳ್ಳೇದು. ಹೌದು, ಯಾರು ಹೆಚ್ಚಾಗಿ. ಹಾಗೆ ನಾನು ನೀರುಳ್ಳಿ 1-2 ಚಮಚದಷ್ಟು ಫೈನ್ಲಿ. ಮತ್ತೆ ಇದು ನಮ್ಗೆ ಎಷ್ಟು ರುಚಿಗೆ ಬೇಕಾದಷ್ಟು, ಜಾಸ್ತಿ ಖಾರ ಬೇಕಾದ್ರೆ ಖಾರ, ಇಲ್ಲದ್ರೆ ಸ್ವಲ್ಪ ಆದ್ರೆ ಸ್ವಲ್ಪ. ಹಾಗೆ ನಾನೀಗ 1 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೇನೆ. ಹಾಗೆ ಮತ್ತೆ ಸ್ವಲ್ಪ ಅದಕ್ಕೊಂದು ಟೇಸ್ಟ್ ಬರ್ಲಿಕ್ಕೆ ಜೀರಿಗೆ ನಾನು ಯೂಸ್ ಮಾಡ್ತಾ ಇದ್ದೇನೆ. ಇದು ಕೂಡ ನಾನು 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ. ವಡ ಅಂತ ಹೇಳುವಾಗ ಅಲ್ಲಲ್ಲಿ ಜೀರಿಗೆ ಸಿಕ್ಕಿದ್ರೆ ಟೇಸ್ಟ್ ಇರ್ತದೆ. ಮತ್ತೆ ನಮ್ಗೆ ಟೇಸ್ಟ್ಗೆ ಎಷ್ಟು ಬೇಕಷ್ಟು ಸಾಲ್ಟ್, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಫೈನ್. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊ. ಹೌದು, ಇದಕ್ಕೆ ನಾವು ನೀರು ಏನು ಹಾಕುದು ಬೇಡ, ಯಾಕಂದ್ರೆ ನೀರುಳ್ಳಿ ಕ್ಯಾರೆಟ್ ಎಲ್ಲ ನೀರು ಬಿಡ್ತದೆ ಇದರಲ್ಲಿ. ಹೌದು, ಸಾಕಾಗ್ತದೆ. ನಾವು ಎಕ್ಸ್ಟ್ರಾ ನೀರು ಹಾಕಿದ್ರೆ ನೀರಾಗ್ತದೆ, ಅದು ಇದು ಸ್ವಲ್ಪ ಗಟ್ಟಿ ಆಗ್ಬೇಕಲ್ಲ ಹಾಗೆ. ಸೊ ಮ್ಯಾಮ್ ನೀವು ಏನ್ ಮಾಡ್ಕೊಂಡಿದ್ದೀರಾ? ಹೋಮ್ ಮೇಕರ್? ಹೌದು, ನಾನು ಮನೆಯಲ್ಲೇ ಇರುದು. ಹಾಗೆ ಇಂಥದ್ದೇನಾದ್ರು ಹೊಸ ಹೊಸ ಡಿಶಸ್ ಅನ್ನೇನಾದ್ರೂ ಟ್ರೈ ಮಾಡ್ತಾ ಇರ್ತೇನೆ. ಹಾಗೆ ಬಂದಿಲ್ಲಿ ವೀಕ್ಷಕರಿಗೆ ಹೇಳ್ಕೊಡ್ತಾ ಇರ್ತೇನೆ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಇದು ಮಿಕ್ಸ್ ಆಗೋ ತನಕ ನಾವಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಳುವ. ಹೌದು, ಯಾಕಂದ್ರೆ ಸನ್ ಪ್ರೀಮಿಯರ್ ಆಯಿಲ್ ಅಂತ ಹೆಲ್ದಿ ಆಯಿಲ್ ಇರುವಾಗ ನಾವು ಎಷ್ಟು ಎಣ್ಣೆ ಎಲ್ಲ ಹಾಕುವಂತ ಯೂಸ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಹೆಲ್ದಿ ಎಣ್ಣೆ ಮಕ್ಕಳಿಗೆ, ದೊಡ್ಡವರಿಗೆ, ಯಾರಿಗೆ ಸಹ ಯೂಸ್ ಮಾಡ್ಕೊಳ್ಬಹುದು. ಹೌದು, ನಿಜ. 2 ವರ್ಡ್ಸ್ ಹೇಳಿದ್ರಿ ನೀವು ಆಕ್ಚುಲಿ. ನಮ್ಮ ಕಿಚನ್ ಕ್ವೀನ್, ಸನ್ ಪ್ರೀಮಿಯರ್. ಹೌದು, ಅಂಡ್ ನೀವು ಹೇಳ್ಬೇಕಾದ್ರೆ ಗೊತ್ತಾಗುತ್ತೆ ನಿಮ್ಮ ಮನೇಲಿ ಇದೇ ಯೂಸ್ ಮಾಡೋದು. ನಾವು ಇದೇ, ನಮ್ಮ ಮನೆ ಅಂತಲ್ಲ, ಸಾಧಾರಣ ನಾವು ದಕ್ಷಿಣ ಕನ್ನಡದವರೆಲ್ಲ ಯೂಸ್ ಮಾಡೋದು ಇದೇ ಎಣ್ಣೆ. ಹೌದು, ಕರೆಕ್ಟ್ ಹೇಳಿದ್ರಿ ಮ್ಯಾಮ್. ಸಾಕಾಗುತ್ತಲ್ಲ? ಅಲ್ಲ, ಡೀಪ್ ಫ್ರೈ ಹಾಕಿ, ಸ್ವಲ್ಪ ಹಾಕಿ, ಸ್ವಲ್ಪ ಹಾಕಿ. ಓಕೆ, ಈಗ ಎಣ್ಣೆ ಬಿಸಿ ಆಗೋ ತನಕ ನಾವೆಲ್ಲ ವಡಾ ಶೇಪ್, ನಮ್ಗೆ ವಡಾ ಶೇಪ್ ಇದ್ರಲ್ಲಂತೂ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೂ ಸ್ವಲ್ಪ ರೌಂಡ್ ರೌಂಡ್ ಶೇಪ್ ಮಾಡಿ ನಾವೆಲ್ಲ ಡೀಪ್ ಫ್ರೈ ಮಾಡ್ಕೊಳ್ವಾ. ಈಗ ಸ್ವಲ್ಪ ನನಗೆ ಕೈಗೆ ಸ್ವಲ್ಪ ಎಣ್ಣೆ ಹಾಕಿ. ಹೌದು, ಅಂಟ್ಕೊಳ್ಬಾರ್ದಲ್ಲ, ನಮ್ಗೆ ಶೇಪ್ ಬರ್ಬೇಕಲ್ಲ. ಸಾಕು ಸಾಕು ಸಾಕು. ಇದನ್ನು ಚೆನ್ನಾಗಿ ರೌಂಡ್ ಶೇಪ್ ಮಾಡ್ಕೊಂಡ್ರೆ ಆಯ್ತು. ಎಲ್ಲ ಉಂಡೆ ಮಾಡ್ಕೊಂಡು ಒಮ್ಮೆಲೆ ನಾವು ಫ್ರೈ ಮಾಡ್ತಾ ಹೋದ್ರೆ ನಮ್ಮ ಕೆಲಸ ಸಹ ಬೇಗ ಆಗ್ತದೆ. ಹೌದು, ಎಣ್ಣೆ ಬಿಸಿ ಆಗ್ತಿರುವಾಗ ನಮ್ದೊಂದು ಕೆಲಸ. ಹೌದು, ಈಗಂತೂ ಎಲ್ಲ ನ್ಯೂಸ್ ಬರ್ತಾ ಇದೆ, ವೀಕೆಂಡ್ ಕರ್ಫ್ಯೂ ಇರ್ಬೋದಾ ಅಂತೆಲ್ಲ. ಕರ್ಫ್ಯೂ ಇರುವಾಗಂತೂ ಎಲ್ಲರೂ ಮನೇಲಿ ಇರ್ತಾರೆ. ಆಗ ಅವ್ರಿಗೆ ಮನೇಲಿ ಬೋರ್ ಆಗ್ಬಾರ್ದಲ್ಲ, ಹೊರಗಿನ ತಿಂಡಿ ಸಹ ಅವ್ರಿಗೆ ಆಲೋಚನೆ ಬರ್ಬಾರ್ದು. ಆಗ ನಾವು ಇಂಥದೆಲ್ಲ ಒಂದು ಟೇಸ್ಟ್ ಮಾಡಿಕೊಟ್ರೆ ಅವರಿಗೂ ಖುಷಿ ಆಗ್ತದೆ. ಹೌದು, ಯಾಕಂದ್ರೆ ನಾರ್ಮಲ್ ಆಗಿಲ್ಲ ಅಂದ್ರೆ ವೀಕೆಂಡ್ ಹೋಗಿ ನಾವು ಚಾಟ್ಸ್ ತಿನ್ನೋದು. ಹೌದು, ಕರ್ಫ್ಯೂ ಆಗುವಾಗ ವೀಕೆಂಡ್ ಕರ್ಫ್ಯೂ ಆಗಿಬಿಟ್ಟಿದೆ. ಹೌದು, ಆಗ ಮಕ್ಕಳಿಗೂ ಬೋರ್ ಆಗ್ಬಾರ್ದಲ್ಲ. ಸೊ ಮನೆಯಲ್ಲೇ ಕೂರಿಸ್ಬೇಕು ಅಂದ್ರೆ ರುಚಿ ಅಡಿಗೆಯನ್ನು ಮಾಡ್ಬೇಕು. ಹೌದು, ಅಂಡ್ ಇದು ದಹಿ ವಡ ಆದ ಕಾರಣ ಇದಕ್ಕೆ ಸೈಡ್ ಡಿಶ್ ಏನು ಬೇಕಂತಿಲ್ಲ, ಏನ್ ಬೇಕಾಗಿಲ್ಲ ಇದಕ್ಕೆ. ಹೌದು, ಅಂಡ್ ವಡ ಆಕ್ಚುಲಿ ವಡಕ್ಕೂ ನಾವು ಹಂಗೆ ತಿಂದ್ರು ಚೆನ್ನಾಗಿರುತ್ತೆ. ಪ್ಲೇನ್ ಆಗಿ ಬೇಡ, ಯಾವ್ದಕ್ಕೆ ಯಾವ್ದು ಬೇಡ, ಅದೇ ಟೇಸ್ಟ್ ಕೊಡ್ತದೆ ನಮಗೆ. ಯಾಕಂದ್ರೆ ನಾವು ಅದ್ರಲ್ಲೆಲ್ಲ ಮೆಣಸು, ಶುಂಠಿ ಮತ್ತೆ ತೆಂಗಿನಕಾಯಿನೆಲ್ಲ ಚೂರು ಮಾಡಿ ಎಲ್ಲ ಅದಕ್ಕೆ ಹಾಕ್ತೇವೆ. ಹೌದೌದು. ಈಗ ಎಣ್ಣೆ ಬಿಸಿ ಆಗಿದೆ, ಈಗ ನಾವು ಒಂದೊಂದೇ ಹಾಕೊಳ್ಳುವ. ಓಕೆ, ಈಗ ನೋಡಿ ಎಲ್ಲ ಫ್ರೈ ಆಗ್ತಾ ಇದೆ. ನಾವು ಸ್ವಲ್ಪ ಸ್ಲೋಲಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಹೌದು, ಯಾಕಂದ್ರೆ ಫುಲ್ ಫ್ರೈ ಆಗ್ಲಿಲ್ಲ ಅಲ್ಲ, ಸ್ವಲ್ಪ ಬೇರೆ ಬೇರೆ ಮಾಡ್ತಾ ಅಂದ್ರೆ ಒಂದಕ್ಕೊಂದು ಅಂಟ್ಕೊಳ್ತದೆ. ಅದಕ್ಕೆ ನಮ್ಗೆ ಈಗ ಸಪ್ರೇಟ್ ವಡ ಬೇಕಲ್ಲ, ಅದಕ್ಕೆ ಸ್ವಲ್ಪ ಮೆಲ್ಲಾಗಿ ಮಾಡ್ಬೇಕಷ್ಟೇ. ಸಾಧಾರಣವಾಗಿ ನಾನು ಮತ್ತೆ ಮನೆಯಲ್ಲಿ ನಾವು ಯೂಸ್ ಮಾಡುವಂಥದ್ದೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಒಂದೊಂದು ಐಟಮ್ ಮಾಡೋದು ಜಾಸ್ತಿ. ಅದಕ್ಕೆ ಅದು ಇದು ಅಂತ ಹೇಳಿ ಹೊರಗಿನ ನಾನು ಈ ಕೆಮಿಕಲ್ ಇರ್ತದ ಕಲರ್ಸ್ ಎಲ್ಲ ಹಾಕೋದು ನಾನು ತುಂಬಾ ಕಮ್ಮಿ. ನಾನು ಯಾಕಂದ್ರೆ ಈಗ ತುಂಬಾ ಹೆಲ್ತ್ ಬಗ್ಗೆ ನಾವು ಸ್ವಲ್ಪ ಜಾಗ್ರತೆ ವಹಿಸ್ಬೇಕಲ್ಲ. ಈಗಿನ ಕಾಲದಲ್ಲಿ ಸ್ವಲ್ಪ ಜಾಸ್ತಿನೇ ವಹಿಸ್ಬೇಕು. ಜಾಗ್ರತೆ ಮಾಡಿದ್ರು ಡೈಲಿ ಯೂಸ್ ಮಾಡುವಂತ ಐಟಮ್ಸ್ ಅಲ್ಲೇ ಹೆಚ್ಚಾಗಿ ಇರ್ತದೆ. ಮತ್ತೆ ನಾವ್ ಇನ್ನಷ್ಟು ಕೆಮಿಕಲ್ ಹಾಕಿದ್ರೆ ಇನ್ನೂ ಹೆಲ್ತ್ ಹಾಳಾಗ್ತದೆ. ಹೌದು, ಆದ್ರೂ ಈಗೊಂದು ಹೆಲ್ತಿನ ಬಗ್ಗೆ ಕೇರ್ ತಕೊಂಡು ಗೌರ್ಮೆಂಟ್ ಅದ್ರ ಬಗ್ಗೆ ಸಹ ಕೇರ್ ಮಾಡಿದ ಹಾಗೆ
ಪ್ರತಿಯೊಂದು ಪ್ರಾಡಕ್ಟ್ ಈಗ ಚೆನ್ನಾಗಿ ಸಿಗ್ತಾ ಇದೆ, ಯಾಕಂದ್ರೆ ಯಾವ ಪ್ರಾಡಕ್ಟ್ ನಾವು ಹಾಳಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಕಂಪನಿಯವರಿಗೆ ಜಾಗೃತಿಯಲ್ಲಿ ಒಂದೊಂದು ಪ್ರಾಡಕ್ಟ್, ಅದು ಫುಡ್ ಪ್ರಾಡಕ್ಟ್ ಅದು ತುಂಬಾ ಇದರಲ್ಲಿ ಮಾಡ್ತಾ ಇದ್ದಾರೆ. ಅದೇ ಕೆಲವು ನಾವು ನಂಬಿಕಸ್ತ ಕಂಪನಿಯಲ್ಲಿ, ಹೌದು, ಉದಾಹರಣೆಗೆ ನಾವೇ ನೋಡಬಹುದು ಸನ್ ಪ್ರೀಮಿಯಂ ಆಯಿಲ್ ಆಗಿರಬಹುದು, ಹೌದು, ಬ್ರೆಡ್ ಟೂತ್ ಪೇಸ್ಟ್ ಆಗಿರಬಹುದು, ಹೌದು, ಅರುಣ ಮಸಾಲದವರು ಸಹ ಹಾಗೆ ಎಷ್ಟೋ ವರ್ಷದಿಂದ ನಾವು ಇವತ್ತಿನವರೆಗೆ ಯೂಸ್ ಮಾಡ್ತಾನೆ ಇದ್ದೇವೆ. ಹಾಗೆ ಸೊ ಈ ರೀತಿ ನಂಬಿಕಸ್ತ ಏನಿರುತ್ತೆ ಕಂಪನಿ ಇಲ್ಲಿಂದ ಆರಾಮ್ಸೆ ಯೂಸ್ ಮಾಡಬಹುದು. ಹೌದು, ಅದ ಕಾರಣ ಹೆಚ್ಚಾಗಿ ನಾವು ಏನೇ ಯೂಸ್ ಮಾಡ್ಬೇಕು ಅಂತಂದ್ರೆ ತುಂಬಾ ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇರುವಂತ ಕಡೆ ಜಾಸ್ತಿ ಹೋಗ್ಬೇಕು. ಬಿಕಾಸ್ ಆ ನಂಬಿಕೆ ಅವ್ರು ಅಷ್ಟು ವರ್ಷ ಉಳಿಸ್ಕೊಂಡು ಬಂದಿರ್ತಾರೆ. ಓಕೆ, ನೋಡಿ ಗೋಲ್ಡನ್ ಕಲರ್ ಬರ್ತಾ ಇದೆ. ಈಗ ನಾವು ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ಳುವ. ಈಗ ನಮ್ಮ ಬ್ರೆಡ್ ವಡ ರೆಡಿ ಆಗಿದೆ. ಈಗ ಸ್ವಲ್ಪ ಇದಕ್ಕೆ ಇನ್ನೂ ಸ್ವಲ್ಪ ಬಾಕಿ ಕೆಲಸ ನಮ್ಗೆ ಇದೆ. ಗ್ಯಾಸ್ ಆಫ್ ಮಾಡಿಬಿಡಿ. ಹೌದು, ಓಕೆ, ನಮ್ದೀಗ ವಡ ರೆಡಿ ಆಗಿದೆ. ವಡ ರೆಡಿ ಆಗಿದೆ, ಅದ್ರ ದಹಿ ವಡ ಹೇಳುವಾಗ ಅದಕ್ಕೆ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ. ಹಾಗಾಗಿ ನಾವು ಅದನ್ನ ಇನ್ನೊಂದು ಸರ್ವಿಂಗ್ ಬೌಲ್ ಅಲ್ಲಿ ಹಾಕೊಂಡು ಸ್ವಲ್ಪ ಅದನ್ನೊಂದು ಅಲಂಕಾರ ಮಾಡುವ. ಅದನ್ನ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳುವ. ಹೌದು, ಓಕೆ, ನಾವೀಗ ವಡನೆಲ್ಲ ಇಡುವ. ನಾನು ಆಗ್ಲೇ ಹೇಳಿದಾಗೆ ನಾವೆಷ್ಟು ಅಲಂಕಾರ ಮಾಡ್ಕೊಳ್ತೇವೋ ನಾವು ಮಾಡಿದ ಫುಡ್ಗೂ ಅಷ್ಟೇ ಅಲಂಕಾರ ಕೊಡ್ಬೇಕು. ಅವಾಗ ತಿನ್ನುವರಿಗೂ ಖುಷಿ ಆಗ್ತದೆ, ಅದು ನೋಡ್ಲಿಕ್ಕೆ ಸಹ ಒಂಥರ ಚಂದ ಕಾಣ್ತದೆ. ನಾವು ಯಾವಾಗ್ಲೂ ಟೇಸ್ಟ್ ನೋಡಕ್ಕೂ ಮುನ್ನ ಫಸ್ಟ್ ಗೆ ಮನಸ್ಸಿಗೆ ಇಷ್ಟ ಆದ್ರೆ ಮಾತ್ರ ಟೇಸ್ಟ್ ನೋಡಕ್ ಹೋಗ್ತೇವೆ. ಹೌದು, ಟೇಸ್ಟ್ ನೋಡಕ್ ಹೋಗಲ್ಲ ಆಕ್ಚುಲಿ. ಹಾಗೆ ಇದೀಗ ಇದ್ ಮಾಡಿದ್ದೇವೆ. ಈಗ ನಾವು ಇದಕ್ಕೆ ಮೊಸರನ್ನು ಹಾಕೊಳ್ಳುವ. ಮೊಸರು ನಾನೀಗ ಚಂದ ಮಿಕ್ಸ್ ಮಾಡ್ಕೊಂಡಿದ್ದೇನೆ, ಸಕ್ಕರೆ ಎಲ್ಲ ಹಾಕಿ. ಸಕ್ಕರೆ ಕೂಡ ಆಡ್ ಮಾಡಿದ್ದೇನೆ. ಹೌದು, ಸಾಲಿಡ್ ಲುಕ್ ಕೊಡ್ತಾ ಇದೆ ಆಡ್ ಮಾಡ್ತಿರ್ಬೇಕಾದ್ರೆ. ಯಾಕಂದ್ರೆ ತುಂಬಾ ಕ್ರೀಮ್ ಮಿಕ್ಸ್ಡ್ ಇದು ಆಗಿದ್ರಿಂದ. ಓಕೆ, ಸೊ ಇದು ದಹಿ ಕ್ರೀಮ್ ಮಿಕ್ಸ್ಡ್. ಹೌದು. ಓಕೆ, ಈಗ ಸ್ವಲ್ಪ ಇದಕ್ಕೊಂಚೂರು ಇನ್ನೊಂದು ಸ್ವಲ್ಪ ಅಟ್ರಾಕ್ಟಿವ್ ಕೊಡುವ ಅಂತ ಹೇಳಿ ಇದು ನಮ್ಗೆ ಖಾರ ಬೂಂದಿ ಹೇಳಿ ಅಂಗಡಿಯಲ್ಲಿ ಸಿಗ್ತದೆ. ಅದ್ರ ಬದಲಿಗೆ ನಾವು ಬೇಕಾದ್ರೆ ಏನಾದ್ರು ಫ್ರೂಟ್ಸ್ ಯೂಸ್ ಮಾಡಬಹುದು. ದಾಳಿಂಬೆದು ಬೀಡ್ಸ್ ಯೂಸ್ ಮಾಡಬಹುದು, ಸ್ಮಾಲ್ ದ್ರಾಕ್ಷಿ ಯೂಸ್ ಮಾಡಬಹುದು. ಹಾಗೆ ನಾವು ಮನೇಲಿ ಯಾವ್ದು ಇರ್ತದೆ ಅದು ನಾನು ಹೇಳಿದಾಗೆ ಮನೇಲಿ ಇರೋದನ್ನ ಯೂಸ್ ಮಾಡ್ಬೇಕಲ್ಲ, ಅದನ್ನ ಯೂಸ್ ಮಾಡೋದು. ಹೆಚ್ಚಾಗಿ ದಹಿ ವಡಕ್ಕೆ ಖಾರ ಬೂಂದಿನೇ ಜಾಸ್ತಿ ಯೂಸ್ ಮಾಡ್ತಾರೆ. ಹೌದು, ಸ್ವಲ್ಪ ಅದಕ್ಕೆ ಇನ್ನೊಂಚೂರು ಕಲರ್ಫುಲ್ ಆಗಿ ಕೊಡ್ಲಿಕ್ಕೆ ಇದು ಫ್ಲೇವರ್ಗೆ ಸಾಕ್ತದೆ, ಸ್ವಲ್ಪ ಅಲಂಕಾರಕ್ಕೂ ಆಗ್ತದೆ. ಕೊತ್ತಂಬರಿ ಸೊಪ್ಪು. ನೋಡಿ ಈಗ ನಮ್ದು ಬ್ರೆಡ್ ದಹಿ ವಡ ರೆಡಿ ಆಗಿದೆ. ನೀವು ಟೇಸ್ಟ್ ನೋಡಿ ವೀಕ್ಷಕರಿಗೆ ಅದ್ರ ಬಗ್ಗೆ ಹೇಳಿ, ಗೊತ್ತಾಗ್ತದೆ. ಪರ್ಫೆಕ್ಟ್ ಸಾಲಿಡ್ ರೆಸಿಪಿ ಇದು ಆಕ್ಚುಲಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರಬಹುದು, ಈವ್ನಿಂಗ್ ಸ್ನಾಕ್ಸ್ ಆಗಿರಬಹುದು. ಹೌದು, ಪರ್ಫೆಕ್ಟ್ ರೆಸಿಪಿ, ಫಾಸ್ಟ್ ರೆಸಿಪಿ. ಖಂಡಿತವಾಗ್ಲೂ ಟೇಸ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಬಿಸಿ ಬಿಸಿ ಆದ ಅಟ್ರಾಕ್ಟಿವ್ ಎಲಿಗೆಂಟ್ ಬ್ರೆಡ್ ದಹಿ ವಡ ರೆಡಿ ಆಗಿದೆ. ಇದನ್ನ ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ಮಾಡ್ಕೊಂಡು ಬನ್ನಿ. ಬ್ರೆಡ್ ದಹಿ ವಡ ತಯಾರಿಸೋ ವಿಧಾನ: ಮೊದಲು ಬ್ರೆಡ್ ಅನ್ನು ಪುಡಿ ಮಾಡಿಕೊಳ್ಳಿ. ನಂತರ ಕ್ಯಾರೆಟ್ ತುರಿ, ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ನಾದಿಕೊಳ್ಳಿ. ನಂತರ ಚಿಕ್ಕ ಉಂಡೆಗಳನ್ನು ಮಾಡಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಆ ನಂತರ ಸಕ್ಕರೆ ಮಿಶ್ರಿತ ಮೊಸರನ್ನು ವಡೆ ಮೇಲೆ ಹಾಕಿ ಬೂಂದಿ ಉದುರಿಸಿ, ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸಿ ಸರ್ವ್ ಮಾಡಿ. ಈಗ ರುಚಿಕರವಾದಂಥ ಬ್ರೆಡ್ ದಹಿ ವಡ ಸವಿಯಲು ಸಿದ್ಧ. ಬಿಸಿ ಬಿಸಿಯಾದ ದಹಿ ವಡ ಅಂತ ರೆಡಿ ಆಯ್ತು. ಒಂದಂತೂ ಸಾಲಿಡ್ ಸ್ನ್ಯಾಕಿ ರೆಸಿಪಿ. ಇನ್ನೊಂದು ರೆಸಿಪಿ ಏನ್ ಮಾಡ್ತಾರೆ ಮಾಮ ಹತ್ರ ಕೇಳೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್,
ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲರ್ಮಾ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋರ್ಸ್. ವೀಕ್ಷಕರೇ, ಒಂದು ಸಾಲಿಡ್ ರೆಸಿಪಿ, ದಟ್ ಇಸ್ ನಥಿಂಗ್ ಬಟ್ ಬ್ರೆಡ್ ದಹಿ ವಡ ನಮ್ಮ ಅಡುಗೆ ಮನೆಯಲ್ಲಿ ರೆಡಿ ಆಗಿದೆ. ನೆಕ್ಸ್ಟ್ ರೆಸಿಪಿ ಏನು ಸಾಲಿಡ್ ರೆಸಿಪಿ ಆಗಿರುತ್ತಾ? ಮ್ಯಾಮ್ ಹತ್ರನೇ ಕೇಳೋಣ ಬನ್ನಿ. ಎಸ್ ಮೇಡಮ್, ಸೊ ಈಗ ಒಂದು ಸ್ನಾಕ್ ರೆಸಿಪಿ, ದಟ್ ಇಸ್ ನಥಿಂಗ್ ಬಟ್ ದಹಿ ವಡ, ಬ್ರೆಡ್ ದಹಿ ವಡ. ಇನ್ನೊಂದು ರೆಸಿಪಿ ಸೇಮ್ ಸ್ನಾಕ್ಸ್ ಇದು ಸಹ ಹಾಗೆ, ಯಾಕಂದ್ರೆ ಇದು ಸಹ ಬ್ರೆಡ್ ಇಂದಾನೆ ನಾನು ಮಾಡ್ತಾ ಇದ್ದೀನಿ. ಬ್ರೆಡ್ ಎಗ್ ಮಸಾಲ, ದಹಿ ವಡ, ಇನ್ನೊಂದು ಬ್ರೆಡ್ ಎಗ್ ಮಸಾಲ. ಹೇಗೂ ಒಂದು ಪ್ಯಾಕೆಟ್ ಬ್ರೆಡ್ ಆಲ್ರೆಡಿ ಇರ್ತದೆ, ಸ್ವಲ್ಪ ಬ್ರೆಡ್ ಉಳಿಸಿರ್ತೇವೆ, ಆ ಬ್ರೆಡ್ ಅಲ್ಲಿ ಇನ್ನೊಂದು ಸ್ಪೆಷಲ್ ಇನ್ನೊಂದು ರೆಸಿಪಿ ರೆಡಿ ಮಾಡೋದು ಅಂತ ಹೇಳಿ. ಸೇಮ್ ರೆಸಿಪಿನ ಜಾಸ್ತಿ ಮಾಡಬಾರ್ದು, ಹೌದು, ಡಿಫ್ರೆಂಟ್ ಮಾಡಿ ತೋರಿಸಬೇಕು. ನಾವು ಸ್ಟಾರ್ಟ್ ಮಾಡುವಲ್ಲ? ಓಕೆ, ಸ್ಟಾರ್ಟಿಂಗ್ ನಾವೀಗ ಬಣಲೆ ಇಟ್ಕೊಳ್ಳುವ. ನಾವೀಗ ಡೈರೆಕ್ಟ್ ಸ್ಟಾರ್ಟ್ ಮಾಡುದು. ಹೌದು, ಗ್ಯಾಸ್ ಹಚ್ಕೊಳ್ಳುವ. ಸ್ವಲ್ಪ ನಮ್ಮ ಪ್ರೀಮಿಯಂ ಆಯಿಲ್ ಹಾಕೊಳ್ಳುವ, ಹೆಲ್ದಿ ಆಯಿಲ್ ಏನು. ಓಕೆ, ಓಕೆ ಓಕೆ ಸಾಕು. ಹಾ, ಒಂದು 2 ಸ್ಪೂನ್ ಅಷ್ಟು. ಇದು ಕೂಡ ಹಾಗೆ ಸಿಂಪಲ್ ರೆಸಿಪಿ, ಏನು ನಮ್ಗೇನು ಅದು ಬೇಕು ಇದು ಬೇಕು ಅದೇನು ಯಾವ ರಾಮಾಯಣ ಇಲ್ಲ, ಆರಾಮ್ಸೆ ನಾವು ಮನೇಲಿರುವ ವಸ್ತುವಲ್ಲೇ ಮಾಡ್ಕೊಳ್ಬಹುದು. ಯಾಕಂದ್ರೆ ಹೆಚ್ಚಾಗಿ ರೆಸಿಪಿನ ನಾವು ಏನಾದ್ರೂ ಮಾಡದೆ ಉಳಿಯುವಂತದ್ದು, ಯಾಕಂದ್ರೆ ಇಂಗ್ರೀಡಿಯೆಂಟ್ಸ್. ಹೌದು, ಅದಿಲ್ಲ ಇದಿಲ್ಲ ಹಾಗಾದ್ರೆ ಇದು ಬೇಡ ಹೇಳಿ ಆ ತರ ಇರಬಾರ್ದು. ಇದ್ದದ್ರಲ್ಲಿ ನಾವು ಅದಲ್ಲೇ ಒಂದು ಮಾಡಿ ಡಿಲಿಷಿಯಸ್ ಆಗಿ ಮಾಡಿ ತೋರಿಸ್ಬೇಕು. ಹೌದು. ಓಕೆ, ಇವಾಗ ಎಣ್ಣೆ ಬಿಸಿ ಆಗಿದೆ, ನೀರುಳ್ಳಿ ಹಾಕೊಳ್ಳುವ. ಆದಷ್ಟು ಸಣ್ಣಗೆ ಹೆಚ್ಚಿದಷ್ಟು ಒಳ್ಳೇದು. ಆನಿಯನ್ ಯಾವಾಗಲೂ ನಂಗಂತೂ ಅದು ಫೈನ್ಲಿ ಚಾಪ್ಡ್ ಆಗಿದ್ರೆ ತುಂಬಾನೇ ಇಷ್ಟ. ಹೌದು, ಯಾಕಂದ್ರೆ ದೊಡ್ಡದಿದ್ರೆ ಮಕ್ಕಳು ತೆಗೆದು ಅದನ್ನು ಬದಿಯಲ್ಲಿ ಇಡ್ತಾರೆ. ನಮ್ಗೆ ಎಲ್ಲ ಅವ್ರಿಗೆ ತಿನ್ನಿಸ್ಬೇಕು, ಅದಕ್ಕೆಲ್ಲ ಆದಷ್ಟು ಸಣ್ಣ ಸಣ್ಣ ಕಟ್ ಮಾಡಿ ಹಾಕೋದೆಲ್ಲ. ಸೊ ಇದೆಲ್ಲ ಒಂದೊಂದು ಐಡಿಯಾ ಹುಡ್ಕೋತಿರಲ್ಲ ಮಕ್ಕಳಿಗೆ ತಿನ್ಸೋದು. ನಮ್ಗೆ ಟೆನ್ಷನ್ ತಾಯಂದ್ರಿಗೆ ಅದೇ, ಈ ಮಕ್ಕಳಿಗೆ ಹೇಗಪ್ಪ ತಿನ್ಸೋದು, ಬೇಕಾದದನ್ನು ತಿನ್ನುದಿಲ್ಲ ಅವರು. ಅದೇ ಕುರ್ಕುರೆ ಅದು ಇದು ಕೊಟ್ಟರೆ ಬೇಗ ನಾವು ಆಚೆಂದ ಈಚೆ ನೋಡುವಾಗ ಖಾಲಿ ಆಗಿರ್ತದೆ ಅಲ್ಲಿ. ಸೊ ಡೀಪ್ ಬ್ರೌನ್ ಅಥವಾ ಇಲ್ಲ ಸ್ವಲ್ಪ ಲೈಟ್ ಆಗಿ ಫ್ರೈ ಆದ್ರೆ ಸಾಕು. ಹಾಗೆ ಸ್ವಲ್ಪ ಇದಕ್ಕೆ ಟೊಮೆಟೊ ಹಾಕೊಳ್ತಾ ಇದ್ದೇನೆ. ಟೊಮೆಟೊನು ಅಷ್ಟೇ, ಅದು ಹೀಗೆ ನಾರ್ಮಲ್ ಆಗಿ ಹಿಂಗೆ ಕೊಟ್ಟರೆ ತಿನ್ನಲ್ಲ, ಅಡಿಗೆ ಜೊತೆಗೆ. ಹೌದು, ಒಂದು ಚೆನ್ನಾಗಿ ಕಲರ್ ಕೊಡ್ತದೆ. ಮತ್ತೆ ಟೊಮೆಟೊ ತುಂಬಾ ಒಳ್ಳೇದಲ್ಲ ಮಕ್ಕಳಿಗೆ, ತುಂಬಾ ಒಳ್ಳೆದು, ಐರನ್ ಅಂಶ ಜಾಸ್ತಿ. ಹೌದು, ಆಯ್ತು. ಸ್ವಲ್ಪ ನಾವು ಆಗ ಹೇಳಿದಾಗೆ ನಮ್ಗೆ ಎಷ್ಟು ಬೇಕಷ್ಟು ಹಸಿಮೆಣಸು. ಇದು ನಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟೇ. ಈಗ ಗ್ರೀನ್ ಕಲರ್ ಇದೆ, ವೈಟ್ ಕಲರ್ ಇದೆ, ಹೌದು, ಆಲ್ಮೋಸ್ಟ್ ಆರೆಂಜಿಶ್ ಕಲರ್ ಇದೆ. ಸೊ ಇಂಡಿಯನ್ ಫ್ಲಾಗ್ ಇದು ಕಲರ್ಸ್ ಇದೆ, ಕೇಸರಿ ಬಿಳಿ ಹಸಿರು. ಸ್ವಲ್ಪ 1 ಸ್ಪೂನ್ ಅಷ್ಟು ಕ್ಯಾರೆಟ್. ನಾನು ಆಗ್ಲೇ ತಿಳಿಸಿದಾಗೆ ಈ ಮಕ್ಕಳಿಗೆಲ್ಲ ತರಕಾರಿ ಇಷ್ಟ ಆಗುದಿಲ್ಲ, ಅದು ಒಳ್ಳೆ ಹೆಲ್ದಿ ತರಕಾರಿ ಅಂತೂ ಇಷ್ಟನೇ ಆಗುದಿಲ್ಲ. ಯಾಕೆ ಸ್ವಲ್ಪ ಈ ರೀತಿ ಮಾಡಿ ಕೊಟ್ರೆ ಗೊತ್ತಾಗುದಿಲ್ಲ ತರಕಾರಿ ಇದೆ ಅಂತ ಹೇಳಿ. ಅದರಲ್ಲಿ ಈ ಕ್ಯಾರೆಟ್ ಸ್ವಲ್ಪ ರೆಡ್ಡಿಶ್ ಇದೆ ಅಲ್ವಾ ಮ್ಯಾಮ್? ಇದು ರೆಡ್ಡಿಶ್. ಇದರಲ್ಲಿ 2 ಟೈಪ್ ಕ್ಯಾರೆಟ್ಸ್ ಇದೆ. ಈಗ ತುಂಬಾ ಈಗ ಮಾರ್ಕೆಟ್ ಅಲ್ಲಿ ರೆಡ್ ಕಲರ್ ಕ್ಯಾರೆಟ್ ಜಾಸ್ತಿ ಬರ್ತಾ ಇದೆ. ಮಾಲ್ಸ್ ಅಲ್ಲಿ ಹೆಚ್ಚಾಗಿ ರೆಡ್ ಕಲರ್. ಹೌದು, ಈಗ ಮಾರ್ಕೆಟ್ ಅಲ್ಲಿ ಸಹ ಜಾಸ್ತಿ ಆಗಿದೆ. ಅದು ತುಂಬಾ ಸ್ವೀಟ್. ಓಕೆ, ಹೌದು, ಸ್ವೀಟ್, ಅದು ಮಕ್ಕಳಿಗೆ ಇಷ್ಟ ಆಗ್ತದೆ. ರೆಡ್ ಕಲರ್ ಕ್ಯಾರೆಟ್ ಟೇಸ್ಟ್ ಮಾಡಿಲ್ಲ, ಆರೆಂಜ್ ಕಲರ್ ಏನ್ ಕ್ಯಾರೆಟ್ ಇದೆ ಅದನ್ನೇ ತಿಂದಿರೋ. ಟೇಸ್ಟ್ ಸೇಮ್, ಬಟ್ ಇದು ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ. ಇದು ಉದ್ದಕ್ಕಿರುತ್ತಲ್ಲ? ತುಂಬಾ ಉದ್ದ ಇರುತ್ತೆ. ಹೌದು. ನಾನು ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾ ಇದ್ದೇನೆ. ಕ್ಯಾಪ್ಸಿಕಮ್ ಒಂದು ಟೇಸ್ಟ್ ಡಿಫ್ರೆನ್ಸ್ ಕೊಡುತ್ತೆ, ಫ್ಲೇವರ್ ಇದು ಕೊಡುತ್ತೆ, ಸ್ಮೆಲ್ ಬೇರೆ, ಮತ್ತೆ ನಮ್ಗೆ ಹೆಲ್ತಿಗೂ ಒಳ್ಳೇದು. ಕಲರ್ ಅಂತೂ ತುಂಬಾ ಚೆನ್ನಾಗಿ ಕೊಡ್ತದೆ. ಹೌದು, ಅಂಡ್ ಕ್ಯಾಪ್ಸಿಕಮ್ ನ ಹಾಗೆ ಬರೀ ಕ್ಯಾಪ್ಸಿಕಮ್ ಬಾಜಿ ಮಾಡಿಕೊಟ್ರು ನಾನು ತಿನ್ಬೋದು. ಹೌದು, ಚೆನ್ನಾಗಿರುತ್ತೆ. ನಿಮ್ಮ ಫೇವರೇಟ್ ಅದು? ಹೌದು, ಕ್ಯಾಪ್ಸಿಕಮ್ ಇಸ್ ತರಕಾರಿ ಯಾವುದೇ ಆಗಲಿ ನಾವು ತುಂಬಾ ಬೇಯಿಸಬಾರ್ದು, ಅರ್ಧ ಬೇಯಿಸಿ ತಿನ್ಬೇಕು. ಅದು ತುಂಬಾ ಆರೋಗ್ಯಕ್ಕೂ ಒಳ್ಳೇದು ಅಂಡ್ ಟೇಸ್ಟಿಗೂ ಚೆನ್ನಾಗಿರುತ್ತೆ. ಹೌದು, ಕಂಪ್ಲೀಟ್ ಬೆಂದದ್ದು ಏನೋ ಒಂಥರ ಟೇಸ್ಟ್ ಹಾಳಾಗಿ ಹೋಗುತ್ತೆ ಆಕ್ಚುಲಿ. ಆಯ್ತು, ನಾನು ನಿಮ್ಗೆ ಆಗ್ಲೇ ಹೇಳಿದಾಗೆ ನಮ್ಗೆ ಫಾಸ್ಟ್ ಪೌಡರ್ ಎಲ್ಲ ಬೇಕಾದ್ರೆ ಅರುಣ ಮಸಾಲದವರಂತೂ ನಮ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಹಾಗೆ ಚೂರು ಅರುಣ ಮಸಾಲದ ನಾವು ಎಲ್ಲೋ ಪೌಡರ್ ಆಡ್ ಮಾಡುವ. ಹೌದೌದು, ಸಾಕು. ಹೌದು,
ಹಾಗೆ ಸ್ವಲ್ಪ ಕಲರ್ ಬರಲಿಕ್ಕೆ ನಮಗೆ ರೆಡ್ ಚಿಲ್ಲಿ ಪೌಡರ್, ಅರುಣ ಮಸಾಲದು. ಓಕೆ, 1 ಸ್ಪೂನ್ ಅಷ್ಟು ಸಾಕು. ಹಾಗೆ ಸ್ವಲ್ಪ ಇದು ಬರಲಿಕ್ಕೆ ಗರಂ ಮಸಾಲ ಪೌಡರ್ ಸಹ ಹಾಕೊಳ್ಳುವ. ಗರಂ ಮಸಾಲ, ಎಸ್. ಇದು ಯಾವಾಗಲೂ ಲಾಸ್ಟಿಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಗರಂ ಮಸಾಲ. ಸಾಕಾಗುತ್ತಾ? ಹಾಂ, ಸಾಕು. ಹಾಗೆ ಈಗ ಎಗ್. ಓಕೆ, ಇದಕ್ಕೆ ಡೈರೆಕ್ಟ್ ಆಗಿ ಹಾಕೋದು. ಈಗ ಈ ಎಗ್ಗಲ್ಲಿ ಸಹ ಈ ಎಗ್ಗನ್ನು ಫುಲ್ ನಾವು ಬೇಯಿಸ್ಕೊಳ್ಬಾರ್ದು. ಓಕೆ, ಹಾಫ್ ಬಾಯ್ಲ್. ಓಕೆ, ಹಾಫ್ ಇದನ್ನು ಮಾಡಿಕೊಂಡು ಸರಿ ಮಿಕ್ಸ್ ಮಾಡ್ಕೊಳ್ಳುವ. ನೋಡಿ ಈ ರೀತಿ ಇಷ್ಟೇ ಸಾಕು. ಹಾಫ್ ಬಾಯ್ಲ್ ಸಾಕು. ಇಷ್ಟೇ ಬಾಯ್ಲ್ ಸಾಕು. ಸೊ ಗ್ಯಾಸ್ ಆಫ್ ಮಾಡೋದೀಗ? ಬೇಡ, ಈಗ ಇನ್ನು ಸ್ವಲ್ಪ ಕೆಲಸ ಇದೆ ನಮಗೆ. ಫುಲ್ ಈಗಲೇ ಮಾಡ್ಕೊಂಡ್ರೆ ಲಾಸ್ಟ್ ಇದೊಂದು ಐಟಮ್ ಇದಾಗ್ತದಂತೆ. ಓಕೆ, ಮೇನ್ಲಿ ನಾವು ಸಾಲ್ಟ್ ಲಾಸ್ಟಿಗೆ ಹಾಕೊಳ್ತಾ ಇದ್ದೀನಿ ನಾನು. ಸಾಲ್ಟ್ ಓಕೆ, ನಾನು ಸಾಲ್ಟ್ನೇ ಮರ್ತಿದ್ದೆ ಆಕ್ಚುಲಿ. ಓಕೆ, ಇಲ್ಲ, ಇದ್ರ ಲಾಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿಕ್ಕೆ ಸಾಲ್ಟ್. ಮತ್ತೀಗ ಬ್ರೆಡ್. ಬ್ರೆಡ್ ಯೂಸ್ ಮಾಡ್ಕೋತೀನಿ. ನಾನು ಅದು ಕೇಳಿದ್ದು, ಈಗ ಬ್ರೆಡ್ ಯೂಸ್ ಮಾಡುವಾಗ ಇನ್ನೊಂದು ಸ್ವಲ್ಪ ಫ್ರೈ ಆಗ್ತದೆ ಇದು ಎಗ್. ಈ ಬ್ರೆಡ್ ಅನ್ನು ಈ ತರ ಸ್ಕ್ವೇರ್ ಆಗಿ ನಾವು ಕಟ್ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಬ್ರೆಡ್ ಯೂಸ್ ಮಾಡೋ ಕಾರಣ ಪರ್ಫೆಕ್ಟ್ ಸ್ನಾಕ್ ಆಗುತ್ತೆ. ಇಲ್ಲಾಂದ್ರೆ ಬರೀ ಒಂದು ಎಗ್ ರೆಸಿಪಿ ನೆಂಚ್ಕೊಳ್ಳಕ್ಕೆ ಏನಾದ್ರು ನಾವು ತಗೋತೀವಿ. ಈಗ ಇದನ್ನ ಮಿಕ್ಸ್ ಮಾಡಿ ಕೊಟ್ರೆ ಕರೆಕ್ಟ್ ಸ್ನಾಕ್ ಮಕ್ಕಳಿಗೆ ಸಹ ಹೌದು, ಏನೋ ಡಿಫ್ರೆಂಟ್ ಇದೆ ಇದರಲ್ಲಿ, ಟ್ರೈ ಮಾಡಬೇಕು ಅಂತ ಹೇಳಿ. ನೋಡಕ್ಕೂ ಅಷ್ಟೇ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಮತ್ತೆ ಈ ಬ್ರೆಡ್ ಫ್ರೈ ಆಗುವಾಗ ಸ್ವಲ್ಪ ಅದರದ್ದು ಟೇಸ್ಟ್ ಚೇಂಜ್ ಆಗ್ತದೆ. ಓಕೆ, ಹೌದು. ಯಾವಾಗ್ಲೂ ಬ್ರೆಡ್ ನ ನಾವು ಯಾವಾಗ ರೋಸ್ಟ್ ಮಾಡುವಾಗ ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ. ಓಕೆ, ಲಾಸ್ಟಿಗೆ ಟೇಸ್ಟ್ ಅಂಡ್ ಕಲರಿಗೆ ಕೊತ್ತಂಬರಿ ಸೊಪ್ಪು. ಫೈನ್. ಓಕೆ, ಇಂಡೈರೆಕ್ಟ್ ಸರ್ವಿಂಗ್. ಈಗ ಡೈರೆಕ್ಟ್ ಸರ್ವ್ ಮಾಡಿದ್ರೆ ಆಯ್ತು. ಓಕೆ, ಆಫ್ ಮಾಡ್ಕೊಳ್ಳುವ. ಎಸ್. ಓಕೆ, ಈಗ ನಮ್ಮ ಡಿಶ್ ರೆಡಿ ಆಗಿದೆ. ನಾನು ಹಾಗೆ ಹೇಳಿದಾಗೆ ನಾವು ಅಡಿಗೆ ಮಾಡೋದು ಈಸಿ, ಅದನ್ನು ಅಷ್ಟು ಚೆನ್ನಾಗಿ ಇದು ಮಾಡಿ ಕೊಡ್ತೇವಲ್ಲ, ಅಲಂಕರಿಸಿ ಕೊಡೋದುಂಟಲ್ಲ, ಅದರಲ್ಲಿ ಜಾಸ್ತಿ ಟೇಸ್ಟ್. ಅದನ್ನ ಬ್ಯೂಟಿಫುಲ್ ಆಗಿ ಗಾರ್ನಿಶ್ ಮಾಡೋದಾಗಿರ್ಬೋದು ಅಥವಾ ಶೇಪ್ ಅಲ್ಲಿ ಹಾಕೋದಾಗಿರ್ಬೋದು. ಈಗ ನಾವು ಅಂದ್ರೆ ಈಗ ಗಾರ್ನಿಶ್ ಮಾಡ್ಲಿಕ್ಕೆ ಎಲ್ಲ ಇದಕ್ಕೆ ಮಿಕ್ಸ್ ಮಾಡಿದ್ದೇವೆ ಮಸಾಲೆ ಆಲ್ಮೋಸ್ಟ್. ಹಾಗೆ ಯೆಲ್ಲೋ, ಗ್ರೀನ್, ರೆಡ್ ಎಲ್ಲ ಕಲರ್ಸ್ ಇದೆ ಇದರಲ್ಲಿ. ಸೊ ಅದಕ್ಕೋಸ್ಕರ ಹೇಳ್ತೀವಿ ಅಡುಗೆ ಕುಕಿಂಗ್ ಇಸ್ ಅನ್ ಆರ್ಟ್. ಅದೊಂದು ಕಲೆ. ನೋಡಿ, ಕಲರ್ಫುಲ್, ಟೇಸ್ಟ್ಫುಲ್ ಎಗ್ ಬ್ರೆಡ್ ಮಸಾಲ ರೆಡಿ ಆಗಿದೆ. ನೀವು ಟೇಸ್ಟ್ ಮಾಡಿ ವೀಕ್ಷಕರಿಗೆ ಹೇಳಬೇಕು. ಖಂಡಿತವಾಗ್ಲೂ ಮೇಡಮ್, ಕಲರ್ಫುಲ್ ಆಗಿದೆ. ನೀವು ಹೇಳಿದ ತರಣ ಬ್ರೆಡ್ ಕೂಡ ಕಾಣ್ತಾ ಇದೆ, ಎಗ್ ಕೂಡ ಕಾಣ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಎಗ್ ಬ್ರೆಡ್ ಮಸಾಲ ರೆಡಿ ಆಗಿದೆ. ಬಿಸಿ ಬಿಸಿಯಾಗಿ ಹೆಲ್ದಿ ಟೇಸ್ಟಿ ರೆಸಿಪಿ ಅಂತ ಹೇಳ್ಬೋದು. ಇದನ್ನ ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಬ್ರೆಡ್ ಎಗ್ ಮಸಾಲ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಟೊಮ್ಯಾಟೊ, ಹಸಿಮೆಣಸು, ಕ್ಯಾರೆಟ್ ತುರಿ, ಕ್ಯಾಪ್ಸಿಕಮ್ ಹಾಕಿ ಹುರಿಯಿರಿ. ಆನಂತರ ಅರಿಶಿನ ಪುಡಿ, ಮೆಣಸಿನ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಹುರಿಯಿರಿ. ಮಸಾಲೆ ಸ್ವಲ್ಪ ಬೆಂದ ನಂತರ ಮೊಟ್ಟೆಗಳನ್ನು ಹೊಡೆದು ಬೇಯಿಸಿ. ಮೊಟ್ಟೆ ಅರ್ಧ ಬೆಂದ ನಂತರ ಬ್ರೆಡ್ ತುಂಡುಗಳನ್ನು ಹಾಕಿ ಹುರಿದು ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ. ಈಗ ಬಿಸಿ ಬಿಸಿ ಬ್ರೆಡ್ ಎಗ್ ಮಸಾಲ ಸವಿಯಲು ಬಲು ರುಚಿ. ಎಸ್ ಮೇಡಮ್, ಸೊ 2 ಸಾಲಿಡ್ ರೆಸಿಪಿನ ತಯಾರು ಮಾಡಿಕೊಟ್ಟಿದ್ದೀರಾ. ಅಂಡ್ 2 ನನ್ನ ಫೇವ್ರೆಟ್ ರೆಸಿಪಿ ಆಕ್ಚುಲಿ, ಬಿಕಾಸ್ ನಂಗೆ ಬ್ರೆಡ್ ಅಂದ್ರೆ ಬಹಳ ಇಷ್ಟ. ಅಂಡ್ ಅದ್ರ ಜೊತೆಗೆ ವಡಾನೂ ಇಷ್ಟ ಬಹಳ. ಸೊ ಟೇಸ್ಟ್ ಮಾಡಿ ನೋಡೋಣ. ಫಸ್ಟಿಗೆ ನಮ್ಮ ಬ್ರೆಡ್ ದಹಿ ವಡ. ಓಕೆ, ಟೇಸ್ಟ್ ಮಾಡಿ. ಕರೆಕ್ಟ್ ಆಗಿ ದಹಿ ವಡ ಅಂತ ಹೇಳಿದ ಕೂಡಲೇ ಮೊಸರು ಮಿಕ್ಸ್ ಮಾಡ್ಕೊಳ್ಬೇಕು. ಹೌದು, ಯಾವ ಬಾಯಲ್ಲಿ ಹೊಗಲ್ಬೇಕು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಸೂಪರ್ ಆಗಿ ಬಂದಿದೆ. ನನ್ನ ಫೇವ್ರೇಟ್ ರೆಸಿಪಿ ಇನ್ನೂ ಫೇವ್ರೇಟ್ ಮಾಡೋ ಹಾಗೆ ಮಾಡಿದ್ದೀನಿ ಆಕ್ಚುಲಿ.
ಬಿಕಾಸ್ ದಹಿ ವಡ ಅಂದ್ರೆ ನಾರ್ಮಲ್ ಆಗಿ ಚಾಟ್ಸ್ ನಾವು ದಹಿನ ಜಾಸ್ತಿ ಅವಾಯ್ಡ್ ಮಾಡ್ತೀವಿ. ಹೌದು ದಹಿ ಪಾಪಡ್ ಚಾಟ್ ಆಗಿರ್ಬೋದು, ಬೇಡ ಖಾಲಿ ಪಾಪಡ್ ಚಾಟ್ ಕೊಡಿ ಅಂತೆಲ್ಲ ಹೇಳಿ. ಹೌದು, ನಾನು ಆಕ್ಚುಲಿ ಅವಾಯ್ಡ್ ಮಾಡ್ತಿದ್ದೆ ದಹಿನ. ಬಟ್ ಇದಂತೂ ಫ್ಯಾನ್ ಮಾಡ್ಬಿಡ್ತು ನಂಗೆ ದಹಿ ವಡದು, ಅಷ್ಟು ಸೂಪರ್ ಆಗಿ ಬಂದಿದೆ. ನೀವು ಸ್ವೀಟ್ ಮೊಸರು ಏನ್ ಹೇಳಿದ್ರಿ, ಸ್ವೀಟ್ನೆಸ್ ಅದು ಇನ್ನೂ ಫ್ಲೇವರ್ ಕೊಡ್ತಾ ಇದೆ. ಸ್ವೀಟ್ನೆಸ್ ಆಡ್ ಮಾಡಿರೋ ಕಾರಣ ಮೊಸರಿಗೆ ಸಖತ್ ಇಷ್ಟ ಆಯ್ತು. ನಾನು ಇನ್ನೊಂದು ಸ್ಪೂನ್ ತಿಂತೀನಿ. ಓಕೆನಾ? ಇವತ್ತು ಮನೇಲಿ ಹೋಗಿ ನೀವೇ ಮಾಡಿ ತೋರಿಸ್ಬೇಕು ಮನೇಲಿ ನಿಮ್ಮ ಫ್ಯಾಮಿಲಿ. ಹೌದು, ಸೂಪರ್ ಆಗಿ ಬಂದಿದೆ. ಸೂಪರ್ ಆಗಿದೆ. ಹಾಗೆ ಇನ್ನೊಂದು ಬ್ರೆಡ್ ಇದ್ದು ಡಿಶ್ ಹೇಗೆ? ಇನ್ನೊಂದು ಬ್ರೆಡ್ ಇದ್ದು ಡಿಶ್ ನೀವು ಹೇಳಿದ ಹಾಗೆ ಎಗ್ ಮತ್ತೆ ಬ್ರೆಡ್ ಮಿಕ್ಸ್ ಮಾಡಿ. ನಾನೀಗ ಯಾವ್ದನ್ನ ಖಾಲಿ ಮಾಡ್ಬೇಕು? ನಾನು ಫಸ್ಟಿಗೆ ಹೇಳಿ, ನೀವು ಇದನ್ನ ಖಾಲಿ ಮಾಡೋದ ಇದನ್ನ ಖಾಲಿ ಮಾಡೋದ? ಯಾವ್ದು ಬೇಕು, ಎರಡನ್ನೂ ಮಾಡಿದ್ರು ರಗಳಿಲ್ಲ. ಹೌದು, ಸಖತ್ತಾಗಿ ಬಂದಿದೆ. ಎಗ್ ಅಂಡ್ ಬ್ರೆಡ್ ಕಾಂಬೋನೇ ಚೆನ್ನಾಗಿದೆ. ನಾರ್ಮಲ್ ಆಗಿ ಖಾಲಿ ಬ್ರೆಡ್ ಗೆ ಒಂದು ಆಮ್ಲೆಟ್ ಮಾಡಿ ಕೂಡ ನಾವು ತಿಂತೀವಿ. ಆಮ್ಲೆಟ್ ಕೆಲವೆಲ್ಲ ನಾವು ಡಿಫ್ರೆಂಟ್ ಮಾಡ್ತೀವಿ. ಇದೊಂದು ಅದ್ರಲ್ಲಿ ಇನ್ನೂ ಒಂದು ಡಿಫ್ರೆಂಟ್. ಹೌದು, ನಿಜವಾಗ್ಲೂ ಸೂಪರ್ ಆಗಿ ಬಂದಿದೆ. ಮನಸ್ಸಿಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಖಂಡಿತವಾಗ್ಲೂ ಎರಡನ್ನು ಖಾಲಿ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಬಂದು 2 ಫೇವ್ರೇಟ್ ರೆಸಿಪಿನ ಇನ್ನಷ್ಟು ಫೇವ್ರೇಟ್ ಮಾಡಿಕೊಟ್ಟದಕ್ಕಾಗಿ ನಿಮ್ಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಕಿರುಕಾಣಿಕೆ. ಥ್ಯಾಂಕ್ ಯು. ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, 2 ಸಾಲಿಡ್ ರೆಸಿಪಿ ನಮ್ಮ ಅಡುಗೆ ಮನೆಯಲ್ಲಿ ರೆಡಿ ಆಗಿದೆ. 2 ನನ್ನ ಫೇವ್ರೇಟ್ ರೆಸಿಪಿ ಇನ್ನಷ್ಟು ಫೇವ್ರೇಟ್ ಆಗಿದೆ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ, ಅಷ್ಟು ಟೇಸ್ಟಿ ಆಗಿದೆ ಅಂತ ಹೇಳ್ತಾ, ಪ್ರತಿನಿತ್ಯ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪಿಗಾಗಿ, ಹೆಲ್ದಿ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.